ಹರೇಕಳ ಗ್ರಾಮದ ಆರಡಕೈ ಒಂದು ಪರಿಸರದಲ್ಲಿ ಕಳೆದ ಈ ಒಂದು ವರ್ಷದಲ್ಲಿ ನಿರಂತರವಾಗಿ ಬಂದ ಮಳೆಯಿಂದಾಗಿ ಹಾರಡಕ ಅಸ್ರಾಫ್ ಮನೆ ಬಳಿ ತಡೆಗೋಡೆ ಜರಿದು ಬಿದ್ದು ಬಹಳಷ್ಟು ಒಂದು ತೊಂದರೆ ಆಗುವಂಥ ಒಂದು ಪರಿಸ್ಥಿತಿ ಇದ್ದಾಗ ಈ ಭಾಗದ ಎಲ್ಲ ಸೇರಿಕೊಂಡು ಸನ್ಮಾನ್ಯ ಶ್ರೀ UT ಖಾದರ್ ಅವರಿಗೆ ಈ ಭಾಗದ ಶಾಸಕರು ಕರ್ನಾಟಕ ವಿಧಾನಸಭಾದ ಸಭಾಧ್ಯಕ್ಷರಾದಂತಹ UT ಖಾದರ್ ಅವರಿಗೆ ಇವರು ಹೋಗಿ ಈ ಒಂದು ಮನವಿಯನ್ನು ಮಾಡಿದಾಗ ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಮಳೆ ಹಾನಿ ಒಂದು ಅನುದಾನದಲ್ಲಿ ಅದು ಒಂದು ಕೆಲಸಕ್ಕೆ ಮಾತ್ರ ಅಲ್ಲ, ಈ ಗ್ರಾಮದಲ್ಲಿ ಬಹುತೇಕ ಮಳೆ ಹಾನಿಯಾದಂಥ ಎಲ್ಲ ಸ್ಥಳಗಳಿಗೂ ಕೂಡ ಸುಮಾರು 80 ಲಕ್ಷದಷ್ಟು ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಇವತ್ತು ಇದೊಂದು ಶಿಲಾನ್ಯಾಸ ಮಾಡುವಂಥ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವರು ವಿದೇಶದಲ್ಲಿ ಏನೋ ಒಂದು ಪ್ರವಾಸದಲ್ಲಿದ್ದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಮ್ಮ ಬದ್ರಿಯಾ ಜುಮಾ ಮಸೀದಂಥ ಮಾಜಿ ಅಧ್ಯಕ್ಷರು, ಈ ಭಾಗದ ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕ ಅಂತ ಉಮರಬ್ಬರ್ ಅವರು ಇವತ್ತು ಅದನ್ನು ಶಿಲಾನ್ಯಾಸ ಕೂಡ ಮಾಡಿದ್ದಾರೆ. ಈಗಲ ಕೆಲಸವನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗ ಅದನ್ನು ಮುಗಿಸಿ ಆಗುವಂಥ ಒಂದು ತೊಂದರೆ ಕೂಡ ಇವತ್ತು ಎಲ್ಲರಿಗೂ ಕೂಡ ಅದು ಆಗುವಂಥ ಒಂದು ಅನಾಹುತವನ್ನು ತಪ್ಪಿಸುತ್ತದೆ. ಇವತ್ತು ಅದೇ ರೀತಿ ಆಡಕದಲ್ಲಿ ಈ ಒಂದು ಪರಿಸರದಲ್ಲಿ ಇದೊಂದು ಹೊಲ ಪ್ರದೇಶ, ಇಲ್ಲಿ ರಸ್ತೆ ಇಲ್ಲಿ ಇರಲಿಲ್ಲ. ಇದಕ್ಕಿಂತ ಮುಂಚೆ ಈ ಬೇಡಿಕೆ ಇತ್ತು, ಇಲ್ಲಿ ರಸ್ತೆ ಬೇಕು ಅಂತ. ಆದರೂ ಕೂಡ ಈ ರಸ್ತೆ ಮಾಡಲಿಕ್ಕೆ ಒಂದು ತೊಂದರೆ ಇತ್ತು, ಸ್ಥಳದ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಇಲ್ಲಿ ಸ್ಥಳದ ಅವಕಾಶ ಸಿಗುತ್ತಿರಲಿಲ್ಲ. ಆದರೆ ಈ ಸಲ ಅವರನ್ನು ಮನವರಿಕೆ ಮಾಡಿ ಈ ಭಾಗದ ಸದಸ್ಯರು ಮತ್ತು ನಮ್ಮ ಪಂಚಾಯತಿ ಉಪಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು, ಹಿರಿಯರೆಲ್ಲ ಸೇರಿಕೊಂಡು ಮಾತುಕತೆ ಮಾಡಿ ಇದನ್ನು ಸ್ಥಳಾವಕಾಶ ಮಾಡುವಂಥ ಒಂದು ವ್ಯವಸ್ಥೆ ಸಿಕ್ಕಿದಾಗ ಇದಕ್ಕೆ ಕೂಡ ಅನುದಾನವನ್ನು ಕೂಡ ಮಂಜೂರು ಮಾಡಿದ್ದಾರೆ, ನಮ್ಮ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಅದರಿಂದ ಈ ಪ್ರದೇಶದ ಒಂದು ರೋಡ್ ಒಂದು ರಸ್ತೆ ಆಗುವಂಥ ಒಂದು ಅವಕಾಶ ಕೂಡ ಸಿಕ್ಕಿದೆ. ಹರೇಕಳ ಗ್ರಾಮದಲ್ಲಿ ಬಹಳಷ್ಟು ಅನುದಾನವನ್ನು ನಮಗೆ ಹರೇಕಳದ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಬೋದು. ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರಂತ UT ಖಾದರ್ ಅವರು ನಾವು ಯಾವುದೇ ಬೇಡಿಕೆ ಇಲ್ಲದರೂ ಕೂಡ ಗ್ರಾಮದ ಪ್ರತಿ ಮೂಲೆಯ ಎಲ್ಲ ಭಾಗವನ್ನು ಕೂಡ ಯಾವುದು ರೋಡ್ ಬೇಕು, ಯಾರಿಗೆ ಯಾವ ಅವಕಾಶ ಉಂಟು, ಯಾವುದು ಅಗತ್ಯತೆ ಉಂಟು, ಅದನ್ನು ಎಲ್ಲವನ್ನು ಕೂಡ ಅವರ ಗಮನದಲ್ಲಿದೆ. ನಾವು ಹೇಳಬೇಕಂತಿಲ್ಲ, ಅವರಿಗೆಲ್ಲ ಕೂಡ ಅವರ ಗಮನದಲ್ಲಿದೆ. ಅದೇ ರೀತಿ ಎಲ್ಲ ಒಂದು ಕಟ್ಟಕಡೆಯ ಗ್ರಾಮ ವಾರ್ಡಿನ ಜನರನ್ನು ಕೂಡ ಎಲ್ಲ ಮತದಾರರನ್ನು ಕೂಡ ಒಂದು ಪರಿಚಯಿಸುವಂಥ ಒಬ್ಬ ಶಾಸಕರಿದ್ದರೆ ಕರ್ನಾಟಕದಲ್ಲಿ, ಅದು ಸನ್ಮಾನ್ಯ UT ಖಾದರ್ ಅವರು ಈ ಭಾಗದಲ್ಲಿ ಎಲ್ಲ ಕೆಲಸಕ್ಕೂ ಕೂಡ ಅವರು ಮಳೆ ಹಾನಿಯಲ್ಲಿ ಈಗ 80 ಲಕ್ಷ ಅನುದಾನ ಇಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಅವರ ಅನುದಾನದಿಂದ ಕೂಡ ಹರೇಕಳಕ್ಕೆ ನಮಗೆ 1 ಕೋಟಿಗಿಂತಲೇ ಅಧಿಕ ಅನುದಾನವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಬೇರೆ ಮುಖ್ಯ ರಸ್ತೆಗಳಿಗೆ ಕೂಡ ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ಇಲ್ಲಿ ನಮಗೆ ಈಗ ಈ ಹರೇಕಳ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಕಟ್ಟಡಕ್ಕಾಗಲಿ, ಅದೇ ರೀತಿ ಈಗಾಗಲೇ ತಯಾರಾಗುವಂಥ ನಿವೇಶನದ ಒಂದು ಈ ಜಾಗವನ್ನು ಅದನ್ನು ನಮಗೆ ಮಂಜೂರಾಗಿದೆ. 10 ಎಕರೆ ಜಾಗ ಪಂಚಾಯತಿ ಮಂಜೂರಾಗಿದೆ. ಅದಕ್ಕೂ ಕೂಡ ಅವರು ಕಾರಣಕರ್ತರು. ಪಂಚಾಯತಿ ಸಂಪೂರ್ಣ ಸಹಕಾರವನ್ನು ಕೂಡ ಅವರು ನೀಡಿದ್ದಾರೆ. ಅದಲ್ಲೇ ಅದೊಂದು ಅಲ್ಲಿ ಈ ಹರೇಕಳದಲ್ಲಿ ಸಮತಟ್ಟಾದಂಥ ಒಂದು ಪ್ರದೇಶ ಇಲ್ಲದ ಕಾರಣ ಅದೊಂದು ಗುಂಡಿ ಪ್ರದೇಶದಲ್ಲಿ ನಮಗೆ ಈಗ ಒಂದು ಎತ್ತರವಾದ ಪ್ರದೇಶದಲ್ಲಿ ನಿವೇಶನಕ್ಕೆ ಜಾಗ ಮಂಜೂರಾಗಿದೆ. ಅದಕ್ಕೆ ಬಹಳಷ್ಟು ಅನುದಾನದ ಅಗತ್ಯ ಕೂಡ ಇದೆ. ಅದಕ್ಕೂ ಕೂಡ ಅವರೇ ಅದನ್ನೆಲ್ಲ ಮುತುವರ್ಜಿ ವಹಿಸಿಕೊಂಡು ಬೇಕಾದ ರೀತಿಯಲ್ಲಿ ನಮಗೆ ಸಲಹೆಯನ್ನು ಕೊಟ್ಟು ಮೂಡದವರಿಗೆ ಅದನ್ನು ಅವರು ಫೋನ್ ಮುಖಾಂತರ ಮಾತನಾಡಿ ಆ ಮೂಡದ ಅಪ್ರೂವಲ್ ಕೂಡ ಮಂಜೂರು ಮಾಡುವಲ್ಲಿ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಹರೇಕಳದಲ್ಲಿ ಒಟ್ಟಾಗಿ ಹೇಳುವುದಾದರೆ ಪ್ರತಿಯೊಂದು ಕಾರ್ಯ ಕೂಡ ಅವರ ಒಂದು ಸಹಕಾರ ಇದ್ದೇ ಇದೆ. ಆದ್ದರಿಂದ ಈ ಹರೇಕಳ ಗ್ರಾಮ ಒಂದು ನಗರದ ಒಂದು ರೀತಿಯಲ್ಲಿ ಮುಂದುವರಿತಾ ಇದೆ. ಮುಂದಕ್ಕೆ ಅವರು ಕಳೆದ ಸಲ ಒಂದು ಹಕ್ಕುಪತ್ರ ಕೊಡುವಾಗ ಒಂದು ಹೇಳುತ್ತಿದ್ದರು, ಹಕ್ಕುಪತ್ರವನ್ನು ಜಾಗ್ರತೆಯಲ್ಲಿ ಇಟ್ಟುಕೊಳ್ಳಿ, ಇದು ಮುಂದಕ್ಕೆ ದೊಡ್ಡ ಒಂದು ಮೊತ್ತವಾಗ್ತದೆ, ನಿಮಗೆ ಇದನ್ನು ಯಾರು ಕೂಡ ಮಿಸ್ಯೂಸ್ ಮಾಡಬೇಡಿ ಏನಲ್ವ ಅಂತ ಈ ರೀತಿ ಒಂದು ಕಿವಿಮಾತು ಹೇಳಿದ್ರು. ಅದು ತುಂಬ ಸಮಯ ಹೋಗ್ಲಿಕ್ಕಿಲ್ಲ, ಈಗ ಹತ್ತಿರದಲ್ಲಿ ಅದು ಮುಗೀತು ಆ ವಿಚಾರ. ಈಗಲೇ ಈ ನಮಗೆ ಇಲ್ಲಿ ಸೇತುವೆ ಯಾವಾಗ ಆಯಿತು, ಇಲ್ಲಿಯ ಚಿತ್ರಣವೇ ಹರೇಕಳದ ಚಿತ್ರಣ ಬದಲಾಗಿ ಹೋಯಿತು. ಇಲ್ಲಿ ಒಂದು 20, 30, 40, 50 ಸಾವಿರದೊಳಗಿದ್ದ ಈ ಸ್ಥಳಕ್ಕೆ ಈಗ 2 ಲಕ್ಷ, 3 ಲಕ್ಷ, 5 ಲಕ್ಷ ತನಕ ಮುಟ್ಟುವಂಥ ಪರಿಸ್ಥಿತಿ ಆಯಿತು. ಆಗ ಅವರು ಹೇಳಿದಾಗೆ ಹಕ್ಕುಪತ್ರದ ವ್ಯಾಲ್ಯೂಯೇಷನ್ ಕೂಡ ಬಹಳಷ್ಟು ಆಯಿತು. ಅದು ಕೊಟ್ಟದೊಂದು ಉಪಕಾರ ಆಯಿತು. ಇಲ್ಲದಿದ್ದರೆ ಈ ಪ್ರದೇಶದಲ್ಲಿ ಇದೊಂದು ಸೇತುವೆ ಆಗದಿದ್ದರೆ ನಮಗೊಂದು ಆ ಕಡೆ ಮಂಗಳೂರಿಗೆ ಹೋಗಬೇಕಾದ್ರೆ 25 ಕಿಲೋಮೀಟರ್ ಸುತ್ತಾಗಿ ನಾವು ಹೋಗಬೇಕಿತ್ತು. ನಾವು DC ಆಫೀಸ್ಗೆ, ತಾಲೂಕು ಆಫೀಸ್ ಹೋಗುವಂಥ ಪರಿಸ್ಥಿತಿ. ಈಗ ಒಂದು ಕಡೆಯಲ್ಲಿ ತಾಲೂಕು ಆಫೀಸ್ ಕೂಡ ಹತ್ತಿರದಲ್ಲಾಗಿದೆ, ಇನ್ನೊಂದು ಕಡೆಯಲ್ಲಿ ನಾವು ಆ ಕಡೆ ಮಂಗಳೂರಿಗೆ ಹೋಗಬೇಕಾದ್ರೆ ಒಂದು ಸಂಪರ್ಕ ಸೇತುವೆ ಆಗಿತ್ತು. ಇದರಲ್ಲಿ ನಮಗೆ ಬಹಳಷ್ಟು ಅನುಕೂಲ ಆಗಿದೆ. ಆದ್ದರಿಂದ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮನದಾಳದ ಒಂದು ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ನಮಗೆ ಶಿಲಾನ್ಯಾಸ ಮಾಡಿದಂಥ ನಮ್ಮ ಈ ಆಡಕ್ಕದ ಮಾಜಿ ಅಧ್ಯಕ್ಷರಾದ ಉಮರ್ ಅಕ್ಕನವರಿಗೆ ಮತ್ತು ಅದೇ ರೀತಿ
ಪಂಚಾಯತ್ನ ಈ ಒಂದು ಇಲ್ಲಿ ಯಾರೆಲ್ಲ ಇದ್ದಾರೆ, ನಮ್ಮ ಪಂಚಾಯತ್ ಉಪಾಧ್ಯಕ್ಷ ಅಬ್ದುಲ್ ಮಜೀದ್ ರವರು, ಮಾಜಿ ಅಧ್ಯಕ್ಷರಾದಂಥ ಬದರುದ್ದೀನ್ ರವರು, ನಮಗೆ ಎಲ್ಲರಿಗೂ ಮಾರ್ಗದರ್ಶನ ಅಂತ ನಮಗೆ ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಮುಸ್ತಫರ್ ಅದೇ ರೀತಿ ಈ ಭಾಗದ ಹಿರಿಯ ನಮ್ಮ ಪಂಚಾಯತ್ನ ಸದಸ್ಯರಾದ ಸಿದ್ದೀಕ್, ರಫೀಕ್, ಅದೇ ರೀತಿ ಈ ಪರಿಸರದಂಥ ನಮ್ಮ ಅಹಮ್ಮದ್ ರವರು, ಸತ್ತಾರ್ ರವರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮುನೀರ್ ರವರು, ನಮ್ಮ ಸಂಸುದ್ದೀನ್ ರವರು, ಸಿಯಾಬ್ ರವರು, ಅನ್ನಿ ಪೂಜಾರಿ ಅವರಿದ್ದಾರೆ, ನಮಗೆ ಹಿರಿಯರಂತ ನಮ್ಮ ಇವರು ಇಬ್ರಾಕರ್ ಅವರಿದ್ದಾರೆ, ಜಲೀಲ್ ಅವರಿದ್ದಾರೆ, ಲತೀಫ್ ರವರಿದ್ದಾರೆ. ಲತೀಫ್ ರವರು ಅದು ಈ ಕಡೆಗೆ ಬಿದ್ದ ಕೂಡಲೇ ನಮಗೆ ಕಿರುಕುಳ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಅವರ ಒಂದು ಮುತುವರ್ಜಿಯಲ್ಲಿ ಆಗಿದೆ ಅಂತ ಹೇಳ್ಬೋದು. ಲತೀಫ್ ಅವರು ಕೂಡ ಇದ್ದಾರೆ. ಅದೇ ರೀತಿ ಇಲ್ಲಿಗೆ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಇದ್ದಾರೆ, ಖಾದರ್ ಅವರು ಕೂಡ ಇದ್ದಾರೆ. ಅದೇ ರೀತಿ ಎಲ್ಲರಿಗೂ ಕೂಡ ಮಾಧ್ಯಮದ ಮಿತ್ರರಿಗೆ ಮತ್ತು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ